ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟಾರು ಅವರ ಕುಟುಂಬಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನೂತನ ಮನೆ ನಿರ್ಮಾಣ ಮಾಡಲಾಗಿದ್ದು ಅದರ ಗೃಹ ಪ್ರವೇಶ ಕಾರ್ಯಕ್ರಮ ಇಂದು ನಡೆಯಿತು. ಸಮಾರಂಭಕ್ಕೆ ಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರವೀಣ್ ನೆಟ್ಟಾರು ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿ ಮಾತನಾಡಿದ್ರು. ಪ್ರವೀಣ್ ನೆಟ್ಟಾರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅವನಿಗೆ ಅವನದೇ ಆದ ಹಲವಾರು ಕನಸುಗಳಿತ್ತು. ಆದರೆ ಅವನನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಒಬ್ಬ ಕಾರ್ಯಕರ್ತನ ಬಲಿದಾನವಾದಾಗ ಇಡೀ ಪಕ್ಷ ಅವನ ಜೊತೆ, ಕುಟುಂಬದ ಜೊತೆ ನಿಂತಿತ್ತು. ಆತನ ಸಾವು ಸಂಭವಿಸಿದಾಗ ಕನಸಿನಲ್ಲಿ ಒಂದಾದ ಮನೆ ನಿರ್ಮಾಣದ ಕನಸು ಅರ್ಧದಲ್ಲೇ ನಿಂತಿತ್ತು. ಆ ಕನಸನ್ನ ನನಸು ಮಾಡಲು ನಾವೆಲ್ಲ ಕೂತು ಚರ್ಚೆ ಮಾಡಿದೆವು. ಕುಟುಂಬಕ್ಕೆ ಬೇಕಾದ ಪೂರ್ಣವಾದ ಆರ್ಥಿಕ ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ಮನೆ ನಿರ್ಮಾಣ ಮಾಡಿಕೊಡುವ ಮೂಲಕ ಪಕ್ಷ ಮಾಡಿದೆ. ಮಾತ್ರವಲ್ಲ, ಪ್ರವೀಣ್ ಹತ್ಯೆ ನಡೆಸಿದಂತಹ ಆರೋಪಿಗಳ ಬಂಧನವಾಗಿದ್ದು ನಮ್ಮ ಸರ್ಕಾರ ಕಾರ್ಯಕರ್ತನ ಸಾವಿಗೆ ನ್ಯಾಯ ಒದಗಿಸಿದೆ ಎಂದರು. भारत माता की जय, भारत माता की जय, वंदे मातरम, वंदे मातरम, वंदे मातरम, अमर है अमर की भारतीय जनता पार्टी के ಕಾರ್ಯಕರ್ತನ ಬಲಿದಾನಗಳಾದಾಗ ಇಡೀ ಪಾರ್ಟಿ ಅವನ ಜೊತೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಇಡೀ ಪಾರ್ಟಿ ಅವನ ಜೊತೆ ನಿಂತಿದೆ. ಅವತ್ತೇ ನಿರ್ಧಾರ ಮಾಡಿದ್ವಿ. ಅವನಿಗೆ ಹಲವಾರು ಕನಸುಗಳಿತ್ತು. ಆ ಕನಸುಗಳಲ್ಲೊಂದು ತಾನು ಮನೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಭಾವನೆಗಳಿತ್ತು. ಅವನ ಕನಸು ಅರ್ಧದಲ್ಲಿ ನಿಂತಿತ್ತು. ಅದನ್ನು ಪೂರ್ತಿ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕೂತು ಯೋಚನೆ ಮಾಡಿ ಅದನ್ನು ಪೂರ್ಣ ಮಾಡುವಂಥ ಸಂಕಲ್ಪವನ್ನು ತೊಟ್ಟೆವು. ಅವನಿಗೆ ಆಗಿರ್ತಕ್ಕಂಥ ಅವನ ಮನೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೋಸ್ಕರ ಮೊದಲ ಬಾರಿಗೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರು ಇಲ್ಲಿ ಬಂದು ಭೇಟಿ ಕೊಟ್ಟು ಅವನ ಮನೆಗೆ 25 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ಕೊಡ್ತಕ್ಕಂಥ ಪ್ರಯತ್ನ. ಪಾರ್ಟಿ ಅವನ ಜೊತೆಗಿರಬೇಕು. ಪಾರ್ಟಿ ಕೆಲಸ ಮಾಡಿದ್ದಾನೆ. ಪಾರ್ಟಿ ನಾವು 25 ಲಕ್ಷ ರೂಪಾಯಿನ ಪಾರ್ಟಿಯಿಂದ ಕೊಟ್ಟು ಯುವ ಮೋರ್ಚಾದ ಕಾರ್ಯಕರ್ತನಾಗಿದ್ದ. ಹಾಗಾಗಿ ಯುವ ಮೋರ್ಚಾದವರು 15 ಲಕ್ಷ ರೂಪಾಯಿಗಳನ್ನು ಈ ಪೂರ್ಣವಾಗಿರ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ಪಾರ್ಟಿ ಮಾಡಿದೆ. ಎರಡನೇದು, ಅದರಿಂದ ದುಃಖ ಮಾಸ್ತದೆ ಅಂತಿಲ್ಲ. ಆದರೆ ಒಬ್ಬ ಕಾರ್ಯಕರ್ತನಾಗಿ ಅವ್ರು ಬೆಳೀತಿದ್ರೆ ಅವ ಈ ಕುಟುಂಬವನ್ನು ನಡೆಸಿದ್ದ. ಅದಕ್ಕೆ ಆಧಾರ ಆಗಬೇಕು ಅಂತ NIA ಮುಖಾಂತರ ಇದರಲ್ಲಿ ಯಾರೆಲ್ಲ ಹಂತಕರಿದ್ದಾರೆ ಎಲ್ಲರನ್ನ ಬಂಧನ ಮಾಡುವಂಥದ್ದಕ್ಕೆ ಬೇರೆ ಬೇರೆ ಘಟನೆಯಲ್ಲಿ ಇರ್ತಕ್ಕಂಥ 400 ಜನರನ್ನು ಇವತ್ತು ಜೈಲಿಗೆ ಕಟ್ಟುವ ಕೆಲಸವನ್ನು ಈ ಕೇಸಿಂದ ಆಗಿದೆ. ಹೇಳಿದರೆ ಅವನ ಆತ್ಮಕ್ಕೂ ಶಾಂತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಅವರು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡು PFI ನಿಷೇಧ, ಅವ್ರ ಮನೆ ಬೇಡಿಕೆ ಇತ್ತು, PFI ನಿಷೇಧ ಮಾಡಿ ಮೊದಲ ಬಾರಿಗೆ ಅದು ಈಡೇರಿದೆ. ಹಂತಕರನ್ನು ಜೈಲಿಗಟ್ಟಿ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಅವನ ಪತ್ನಿಯ ಬೇಡಿಕೆ ಇತ್ತು. ಅದಕ್ಕೋಸ್ಕರ NIA ಮುಖಾಂತರ ತನಿಖೆಯಾಗಿ ಇವತ್ತು NIA ಕೋರ್ಟಲ್ಲಿದೆ. ಹೊರಗೆ ಬರೋ ಹಾಗಿಲ್ಲ ಅವರು. ನಾಲ್ಕನೇದು, ಅವರು ಮಾನಸಿಕವಾಗಿರ್ತಕ್ಕಂಥ ಬೇಡಿಕೆ ಮನೆ ಕಟ್ಟಬೇಕು. ಇವತ್ತು ಅದನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಸಂಕಲ್ಪ ತೊಟ್ಟು ಇವತ್ತು ಮಾಡಿದ್ದೇವೆ. ಇವತ್ತು ಆ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೆ, ಮನೆ ಕಟ್ಟಿಕೊಡ್ತೇನೆ ಅಂತ. ಆ ಜವಾಬ್ದಾರಿಯನ್ನು ಇವತ್ತು ಪೂರ್ಣ ಮಾಡಿ ಅವರಿಗೆ ಸರ್ಕಾರಿ ಉದ್ಯೋಗ ಕೇಳಿದ್ರು ಅವನ ಪತ್ನಿಗೆ. ಈಗಾಗಲೇ ಅದನ್ನು ಮಾಡಿದ್ದೇವೆ. ಅದು ಪರ್ಮನೆಂಟ್ ಆಗುತ್ತೆ. ಪೂರ್ಣವಾಗಿರ್ತಕ್ಕಂಥ ಉದ್ಯೋಗ ಸಿಕ್ಕಿದೆ.
ಇನ್ನು ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಿರಿಯ RSS ಮುಖಂಡ ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕ-ಭಟ್ ಅವರು ಪ್ರವೀಣ್ನ ಕನಸು ಕೇವಲ ಮನೆ ಕಟ್ಟುವುದು ಮಾತ್ರವಲ್ಲ, ಆತನದು ರಾಷ್ಟ್ರ ಕಟ್ಟುವಂತಹ ಕೆಲಸ. ಇದಕ್ಕಾಗಿ ಆತ ಪ್ರಾಣವನ್ನೇ ಬಲಿದಾನ ಮಾಡಿದ ಯುವಕನಾಗಿದ್ದಾನೆ ಎಂದು ನೆಟ್ಟಾರು ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಕನಸು ಬರೀ ಮನೆ ಕಟ್ಟುವುದಲ್ಲ, ರಾಷ್ಟ್ರ ಕಟ್ಟುವ ಕನಸು. ರಾಷ್ಟ್ರ ಕಟ್ಟುವ ಕನಸಿಗೋಸ್ಕರ ತನ್ನ ಬಲಿದಾನವನ್ನೇ ಮಾಡಿದ್ದಾರೆ ಅವರು ರಾಷ್ಟ್ರಕ್ಕೋಸ್ಕರ. ಈ ದೇಶದಲ್ಲಿ ಕಳೆದ 100 ವರ್ಷಗಳಿಂದ ಅಥವಾ ಅದಕ್ಕಿಂತ ಹೆಚ್ಚಿನಿಂದಲೇ ಈ ದೇಶವನ್ನು ಕಬಳಿಸುವಂತ ಒಂದು ಪ್ರಯತ್ನ ಭಯೋತ್ಪಾದಕರಿಂದ ನಡೀತಾ ಇದೆ. ನಮ್ಮ ದುರ್ದೈವ, ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಆವತ್ತಿನಿಂದ ಮುಸ್ಲಿಂ ತುಷ್ಟೀಕರಣ ವಿಪರೀತಕ್ಕೇರಿದೆ. ಅದಕ್ಕೋಸ್ಕರ ಪ್ರವೀಣ್ನ ಹತ್ಯೆ ಆಗಿದೆ, ಒಂದು ಬಲಿದಾನ ಆಗಿದೆ, ಒಂದು ಮನೆ ಕಟ್ಟಿದ್ದಾರೆ, ಅಷ್ಟಕ್ಕೆ ಸಮಾಧಾನ ಇಲ್ಲ ನಮಗೆ. ಪ್ರವೀಣ್ನಿಗೂ ಅಷ್ಟಕ್ಕೆ ಸಮಾಧಾನ ಇಲ್ಲ. ಪ್ರವೀಣ್ನ ಮನಸ್ಸಲ್ಲಿ ಕೂಡ ಇಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ಭಾಜಪ ಗೆದ್ದು ಬರಬೇಕು ಅಂತ ಹೇಳುವಂಥ ಚಿಂತನೆ ಅವನಿಗೆ. ಅದಕ್ಕೋಸ್ಕರ ಓಡಾಟ ಮಾಡ್ತಾ ಇದ್ದಂಥವನು. ಅದಕ್ಕೆ ನನ್ನ ಬಲಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಗೆಲ್ಲುತ್ತೆ. ಮನಸ್ಸಿನ ಮೂಲೆಯಲ್ಲಿ ಒಂದು ಮನೆಯೂ ಆಗಬೇಕು ಅಂತ ಹೇಳುದು ಸ್ವಾಭಾವಿಕ ಎಲ್ರಿಗೂ ಇರುವಂಥದ್ದು. ಅದನ್ನು ಎಲ್ಲ ಹಿಂದೂ ಬಂಧುಗಳು ಸೇರಿ ನಾವು ಮನೆಯನ್ನು ನಿರ್ಮಾಣ ಮಾಡಿದೆ ಪ್ರವೀಣ್ ಅಂತ ಹೇಳುವಂತ ಹೆಸರಿನಲ್ಲಿ. ಪ್ರವೀಣ್ ಅಂದ್ರೆ ಎಲ್ಲದಲ್ಲೂ ಪ್ರವೀಣ್ ಅವನು. ಇನ್ನು ಸುಂದರವಾಗಿ ಕಟ್ಟಿದ ಮನೆಗೆ ಪ್ರವೀಣ್ ನಿಲಯ ಎಂದು ಹೆಸರು ಇಡಲಾಗಿದ್ದು, ಈ ನಿಟ್ಟಿನಲ್ಲಿ ಬೆಳಗ್ಗೆ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ನಡೆಯಿತು. 8:45ಕ್ಕೆ ಮುಹೂರ್ತದಲ್ಲಿ ಗೃಹ ಪ್ರವೇಶ, ಬೆಳಗ್ಗೆ 11ಕ್ಕೆ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ ಭಜನಾ ಸಂಕೀರ್ತನೆ ನಡೆಯಿತು. ರಾತ್ರಿ 7ಕ್ಕೆ ಮನೆಯಲ್ಲಿ ಕಲ್ಲುಟ್ಟಿ ದೈವದ ನೇಮ ನೆರವೇರಲಿದೆ. ಇನ್ನು ಪ್ರವೀಣ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಹೊಸ ಮನೆ ಕಟ್ಟುವ ಕನಸು ಕಂಡಿದ್ರು. ಅದರ ಕಾರ್ಯಯೋಜನೆ ಪ್ರಾರಂಭಕ್ಕೆ ಮುನ್ನವೇ ದುಷ್ಕರ್ಮಿಗಳಿಂದ ಹತ್ಯೆಗೀಡಾಗಿದ್ರು. ಪ್ರವೀಣ್ ಹತ್ಯೆಯಾದ ಬಳಿಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದ ಬಿಜೆಪಿ ಮುಖಂಡರು ಪ್ರವೀಣ್ ಮನೆ ಕಟ್ಟಲು ನೆರವಾಗುವುದಾಗಿ ಹೇಳಿದ್ರು. ಅದರಂತೆ 2022ರ ನವೆಂಬರ್ 2ರಂದು ಮನೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದ್ದು, ಈಗ 2800 ಚದರ ಅಡಿ ವಿಸ್ತೀರ್ಣದಲ್ಲಿ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಗಿದ್ದು, ಮುಗ್ರೋಡಿ ಕನ್ಸ್ಟ್ರಕ್ಷನ್ ನಿರ್ಮಾಣ ಕಾರ್ಯ ಮಾಡಿಕೊಟ್ಟಿದ್ದು, ಇದೀಗ ಪ್ರವೀಣ್ ಕುಟುಂಬದಲ್ಲಿ ಸಂತೃಪ್ತಿಯ ನಗೆ ಮೂಡಿದೆ.